हरे कृष्णा माता हरे कृष्ण। केनुंडते हरे कृष्ण। केनुंड प्रभु जी। थैंक यू। जयो राधा माधव कुंज बिहारी, जयो राधा माधव कुंज बिहारी, जय गोपी जन वल्लभ गिरिवरधारी, जय गोपी जन वल्लभ गिरिवरधारी, यशोदानंदन व्रज जन रंजन, यशोदानंदन व्रज जन रंजन, यशोदानंदन व्रज जन रंजन, यमुना तीरावनचारि, यमुना तीरावनचारि, जयो राधा माधव कुंज बिहारी, जयो राधा माधव कुंज बिहारी, जय गोपी जन वल्लभ गिरिवरधारी, जय गोपी जन वल्लभ गिरिवरधारी, यशोदानंदन व्रज जन रंजन, यशोदानंदन व्रज जन रंजन, यशोदानंदन व्रज जन रंजन, यमुना तीरावनचारि, यमुना तीरावनचारि, जयो राधा माधव कुंज बिहारी, जयो राधा माधव कुंज बिहारी, जय गोपी जन वल्लभ गिरिवरधारी, जय गोपी जन वल्लभ गिरिवरधारी, जयो राधा माधव कुंज बिहारी, जयो राधा माधव कुंज बिहारी, जय गोपी जन वल्लभ गिरिवरधारी, जय गोपी जन वल्लभ गिरिवरधारी, यशोदानंदन व्रज जन रंजन, यशोदानंदन व्रज जन रंजन, यशोदानंदन व्रज जन रंजन, यमुना तीरावनचारि, यमुना तीरावनचारि, जयो राधा माधव कुंज बिहारी, जयो राधा माधव कुंज बिहारी, हरे कृष्ण 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 हरे हरे, हरे राम 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 हरे हरे, हरे कृष्ण 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 कृष्ण
हरे कृष्ण। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्यं नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु भद्रेषु नित्यं भागवत सेवया भगवती उत्तम श्लोके भक्तिर्भवती नैष्टिकी। श्लोक उप पतिं प्रयान्तं सुभलस्य पुत्री पतिव्रता चानुजगम साध्वी हिमालयं न्यस्तदण्ड प्रहर्षं मनस्विनामिव सत्संप्रहारा। पतिं प्रयान्तं सुभलस्य पुत्री पतिव्रता चानुजगाम साध्वी हिमालयं न्यस्तदण्ड प्रहर्षं मनस्विनामिव सत्संप्रहारा। श्लोक पूरे पन्ने पूरे 9 हरे कृष्ण। पतिं प्रहान्तं सुबलस्य पुत्री प्रतिव्रता चानुजगाम साध्वी हिमालयं न्यस्तदण्डप्रहर्षं मनस्विनामिव तत्संप्रहारः। पतिं प्रयान्तं सुबलस्य पुत्री प्रतिव्रता चानुजगाम साध्वी हिमालयं न्यस्तदण्डप्रहर्षं मनस्विनामिव सत्संप्रहारः। हरे ಪತಿಂ ತನ್ನ ಗಂಡನನ್ನು ಪ್ರಯಾಂತಂ ಮನೆಯನ್ನು ಬಿಟ್ಟು ಹೋಗುತ್ತಿರುವ ಸುಬಲಸ್ಯ ಸುಬಲರಾಜನ ಪುತ್ರಿ ಮಗಳಾದ ಪತಿವ್ರತ ಪತಿವ್ರತೆಯಾದ ಚ ಕೂಡ ಅನುಜಗಮ ಹಿಂಬಾಲಿಸಿದಳು ಸಾಧ್ವಿ ಸುಶೀಲೆಯು ಹಿಮಾಲಯಂ ಹಿಮಾಲಯ ಪರ್ವತಗಳ ಕಡೆಗೆ ನ್ಯಾಸ್ತ ದಂಡ ಸನ್ಯಾಸ ದಂಡವನ್ನು ಸ್ವೀಕರಿಸಿದವರಿಗೆ ಪ್ರಹರ್ಷಂ ಅತಿಯಾದ ಸಂತಸಕ್ಕೆ ಕಾರಣವಾದ ಮನಸ್ವಿನಾಂ ಮಹಾಯೋಧರ ಇವ ಹಾಗೆ ಸತ್ ನ್ಯಾಯ ಸಮ್ಮತವಾದ ಸಂಪ್ರಹರ ಒಳ್ಳೆಯ ಹೊಡೆತ. ಅನುವಾದ: ಕಂದಹಾರ್ ಅಥವಾ ಗಾಂಧಾರ ರಾಜನಾದ ಸುಬಲನ ಪುತ್ರಿಯು ಸಾಧ್ವಿಯು ಪತಿವ್ರತೆಯೂ ಆದ ಗಾಂಧಾರಿ ತನ್ನ ಪತಿ ಹಿಮಾಲಯ ಪರ್ವತಕ್ಕೆ ಹೋಗುತ್ತಿರುವುದನ್ನು ಕಂಡು ತಾನು ಅವನನ್ನು ಹಿಂಬಾಲಿಸಿದಳು. ರಣಭೂಮಿಯಲ್ಲಿ ನಾನಾ ಅಪಾಯಗಳನ್ನು ಎದುರಿಸಲು ಸಿದ್ಧರಾದ ಯೋಧರಂತೆ ಧೃತರಾಷ್ಟ್ರನು ಹಿಮಾಲಯ ಪರ್ವತಕ್ಕೆ ಹೋಗಲು ದೃಢ ನಿರ್ಧಾರ ಮಾಡಿದ್ದನು. ಸನ್ಯಾಸ ದಂಡವನ್ನು ಸ್ವೀಕರಿಸಿದವರಿಗೆ ಹಿಮಾಲಯವು ಹರ್ಷದಾಯಕ ಸ್ಥಾನವಾಗಿದೆ. ಓಕೆ, ಮತ್ತು ನೆಕದುಂಬು ವಿದುರ ಧೃತರಾಷ್ಟ್ರ ಸುಮಾರು ಸ್ಟ್ರಾಂಗ್ ಪನ್ಪೇರು ನನ್ನಲ್ಲ ಇಂಚಿನ ಮುಲ್ಪನೆ ಉಪ್ಪುನೆ ಈತನು ಮಂತದಲ ಪಿದಡೋಡು ಓಡೆ ಪಿದಡ್ ಪಂಡೇರು ಉತ್ತರ ದಿಕ್ಕು ಅಂಚದ ಈ ನೆಟ್ ದಾದ ಪನ್ಪೇರು ಅವೇ ಮುಕ್ತಿದ ಮಾರ್ಗನೆ ಪತ್ತೇರ ಪನ್ಪೇರು. ಓಕೆ, ಪೂರ ಇದೇನೆ ಇಂದು ಮನ್ಪುದು ಆ ಗಟ್ಟಿ ಸಂಕಲ್ಪ ಮಂತದೆ ಈ ಪೂರ ಎಲ್ಲ ಇದೇನು ಇಲ್ಲಿ ಬುಡ್ದು ಉತ್ತರ ದಿಕ್ಕಿಗೆ ಪಿದಾಡ್ಲ ಅಂಚದ ಈ ನೆಟ್ ಧೃತರಾಷ್ಟ್ರ ಪಿದರ್ವೇರ್. ಈ 21 ಶ್ಲೋಕದ ನೆಕ್ಸ್ಟ್ ಬರ್ಪುನ ಕೆಲವು ನೆಟ್ ಮುಲ್ಪದ ತುಲೆ
ಕುಂದಹಾರ್ ಪಂಡ ಅವೇ ಗಾಂಧಾರ ದೇಶ ಅಂತ ಪನ್ಪೇರು. ಓಕೆ, ಅಲ್ಪದ ರಾಜ ಸುಬಲ ರಾಜನ ಮಗಲ್ ಅರ್ರ ಪುದರ್ ಗಾಂಧಾರಿನ್. ಓಕೆ, ಅವೇ ಆರ್ ಈ ಧೃತರಾಷ್ಟ್ರ ಪೋಪನೆ ಅಂತೂದು. ಓಕೆ, ಅರ್ರ ಪಿರವಡ್ದೆ ಪೋಪೇರು. ಓಕೆ, ಅರ್ರ ಪಿರವಡ್ದೆ ಪೋಪೇರು ಪಂಡ ಸುಮಾರು ಈ ರಣಭೂಮಿ ಮಸ್ತ್ ದ್ವಾಪುಣ ಅಂಚದ ಅಂಚೆನೆ ಆರ್ ಇಂಚ ಸನ್ಯಾಸ ದಂಡ ಸ್ವೀಕಾರ ಮಂತ್ರಕ್ಲೆ ಇಂಚ ಹಿಮಾಲಯ ಹರ್ಷದಾಯಕ ವೈನ ಜಾಗೆ ಆದಪ್ಪುನು ಅಂಚೆನೆ ಈ ಧೃತರಾಷ್ಟ್ರ ಅಡೆಗೆ ಇದಡುವೆರು ಐನ್ ಮುಲ್ಪ ಆಚಾರ್ಯರು ತೆರಿಪವರು. ಫಸ್ಟ್ ಈ ಕುಂದಹಾರ್. ಓಕೆ, ಐತ ಬಗ್ಗೆ ಮುಲ್ಪ ಪನ್ಪೇರು ಆಚಾರ್ಯರು ಭಾವಾರ್ಥಡ್ ಸೌಬಾಲಿನಿ ಅಥವಾ ಗಾಂಧಾರಿ ಸುಬಲ ರಾಜನ ಮಗಳು. ಓಕೆ, ಅರಿಗೆ ಸೌಬಾಲಿನಿಂದಲ ಪನ್ಪೇರು ಗಾಂಧಾರಿ ಪನ್ಪೇರು. ಓಕೆ, ಅರೆ ಸುಬಲ ರಾಜನ ಮಗಳು. ಓಕೆ, ಸುಬಲ ರಾಜನ ಮಗಳೇನ ಧೃತರಾಷ್ಟ್ರ ಮದುವೆ ಆತ. ಓಕೆ, ನಮ್ಮ ನೆಕ್ ಮೇರ್ನ ಗಾಂಧಾರಿನ ಬ್ಯಾಕ್ ಗ್ರೌಂಡ್ ಸ್ಟೋರಿ ತೂತ ಅಂಚದ ಸ್ವಲ್ಪ ಆಚಾರ್ಯ ತೆರಿಪವರು ರಾಜನಾದ ಧೃತರಾಷ್ಟ್ರನ ಹೆಂಡತಿ ತನ್ನ ಪತಿಗೆ ನಿಷ್ಕಲದ ಆದರ್ಶ ಪತ್ನಿ, ವೈದಿಕ ನಾಗರಿಕತೆ ವಿಶೇಷವಾಗಿ ಪತಿವ್ರತೆಯರು ನಿಷ್ಠರು ಆದ ಹೆಂಡಂದಿರನ್ನು ರೂಪಿಸುತ್ತದೆ. ಇತಿಹಾಸದಲ್ಲಿ ಉಲ್ಲೇಖಿಸಲಾದ ಅಂತಹ ಹಲವು ಸ್ತ್ರೀಯರಲ್ಲಿ ಗಾಂಧಾರಿಯು ಒಬ್ಬಳಾಗಿದ್ದಾಳೆ. ಲಕ್ಷ್ಮಿಯಾದ ಸೀತಾದೇವಿಯು ಕೂಡ ಮಹಾರಾಜನ ಮಗಳಾಗಿದ್ದಳು. ಆದರೆ ಅವಳು ತನ್ನ ಗಂಡನಾದ ಭಗವಾನ್ ರಾಮಚಂದ್ರನನ್ನು ಹಿಂಬಾಲಿಸಿ ಕಾಡಿಗೆ ನಡೆದಳು. ಹಾಗೆಯೇ ಸ್ತ್ರೀಯಾಗಿ ಗಾಂಧಾರಿಯು ಮನೆಯಲ್ಲೋ ತವರಿನಲ್ಲೋ ಉಳಿಯಬಹುದಾಗಿದ್ದರೂ ಪತಿವ್ರತೆಯಾಗಿ ಸಾಧ್ವಿಯಾಗಿ ಅವಳು ಯಾವುದನ್ನು ಲಕ್ಷಿಸದೆ ಗಂಡನನ್ನು ಹಿಂಬಾಲಿಸಿದಳು. ಓಕೆ, ಪಂಡ ಅರೆಗೋಳ್ಳ ಒರಿತೋಲಿ ಆಂಡಲ మీరు ఐను ఇన్ల లక్ష కొర్పుజే. ఓకే, ముಲ್ಪ ಒಂಜಿ ಆಚಾರ್ಯರು ಉದಾಹರಣೆ ಕೊರ್ಪೇರೆ ಇಂಚ ಹಣ ಮೇರೆ ಪತಿವ್ರತೆ ಸ್ತ್ರೀ ಆದಿತ್ತೆ. ಓಕೆ, ಸುಮಾರು ಇತಿಹಾಸಡ್ ಉಲ್ಲೇಖ ಮಂತನಂಚನೆ ಕೆಲವು ನೆಟ್ ಗಾಂಧಾರಿಲ ಒರ್ತಿ ಆದಿತ್ಯರು ಅಂಚನೆ ಮುಲ್ಪ ಆಚಾರ್ಯರು ಉದಾಹರಣೆ ಇಂಚ ಲಕ್ಷ್ಮಿ ಆಯ್ನ ಸೀತಾದೇವಿ. ಓಕೆ, ಆರ್ಲ ಮಹಾರಾಜನ ಮಗಳಾದಿತ್ತೆ. ಓಕೆ, ಅಂಚದ ಆರ್ ಇಂಚ ಭಗವಂತ ರಾಮಚಂದ್ರ ಓಕೆ ವನವಾಸ ಪಿದಾಡ್ನಾಗ ಆರ್ನೊಟ್ಟಿಗೆ ಪಿದಾಡ್ವೆ. ಓಕೆ, ರಾಮಾಯಣ ನೇತ ವರ್ಣನೆ ಬರ್ಕೊಂಡು ಭಗವಂತ ವನವಾಸ ಪೋಡ್ನಾಗ ಸೀತಾದೇವಿಲ ರೆಡಿ. ಓಕೆ, ಆರ್ನೊಟ್ಟಿಗೆ ಬೇರೆ ಎಲ್ಲ ಬರ್ಬೇಕು ಆಡಿಗೆ. ಓಕೆ, ಆರ್ನೊಟ್ಟಿಗೆನೆ ಪೋಪೇರು ಅಂಚೆನೆ ಮುಲ್ಪ ಗಾಂಧಾರಿಲ ಅರ್ನ ಕಂಡನಿ. ಓಕೆ, ಧೃತರಾಷ್ಟ್ರ ಪೋಪುನೆ ಎಂತುದು ಆರೇನೆ. ಓಕೆ, ಆರ್ನೊಟ್ಟಿಗೆನೆ ಮೆರ್ಲ ಪೋಪೇರು. ಓಕೆ, ಒಯ್ನ್ಲ ಪಂಡ ಅರೆಗೆ ಬೇತೆ ಒಲ್ಪಲ ಉರಿತೊಳಿ ಇಲ್ಲಾಲು ಇಜಿನ ತವರ್ ಅಮ್ಮನೆ ಇಲ್ಲ ಪೊಪ್ಪಮ್ಮನೆ ಇಲ್ಲಾಲು ಆಂಡಲ ಐನ್ ಪೂರ ಲಕ್ಷ್ಯ ಮನ್ಪಂದೆ ಆರು ಧೃತರಾಷ್ಟ್ರನ ಪಿರವಡೆ ಪೊಪ್ಪೇರು ಬೇರೆ ಇರ್ತೀವಿ. ಓಕೆ, ಅರೇನೆ ಫಾಲೋ ಮನ್ಪೇರು ಮುಲ್ಪ ಆಚಾರ್ಯರ ತೆರಿಪಾವೇರು. ವಿದುರನು ಸನ್ಯಾಸ ಜೀವನದ ಬಗ್ಗೆ ಧೃತರಾಷ್ಟ್ರನಿಗೆ ಉಪದೇಶ ಮಾಡಿದ್ದನು. ಓಕೆ, ವಿದುರ ಸನ್ಯಾಸ ಜೀವನದ ಬಗ್ಗೆ ಮಸ್ತ್ ಉಪದೇಶನ ಕೊರ್ಪೇರು ಧೃತರಾಷ್ಟ್ರನ. ಆಗ ಗಾಂಧಾರಿಯು ತನ್ನ ಪತಿಯ ಬದಿಯಲ್ಲೇ ಇದ್ದಳು. ಐನ್ ಪುರಂ ಬೇರೆ ಕೇಂದ್ರ. ಓಕೆ, ಅರ್ನ ಕೈತಳ್ಳೆ ಎತ್ತಿರು. ಓಕೆ, ಧೃತರಾಷ್ಟ್ರಗ ವಿದುರ ಉಪದೇಶ ಕೊರ್ನ ಗಾಂಧಾರಿಲ ಕೈತಲೆ ಎತ್ತಿರು. ತನ್ನನ್ನು ಹಿಂಬಾಲಿಸುವಂತೆ ಅವನು ಕೇಳಿರಲಿಲ್ಲ. ಅರ್ದಾಲ ಕೇಂದ್ರಿಜೇರಿ ಅಂಡ್ ಅರ ಕೇಂದ್ರ ತೆರೆಯುಂಟು. ಓಕೆ, ಅರ ರಿಕ್ವೆಸ್ಟ್ ಓಲ ಮಂತಿಜರು. ಏಕೆಂದರೆ ರಣಾಂಗಣದಲ್ಲಿ ಎಲ್ಲಾ ಬಗೆಯ ಅಪಾಯಗಳನ್ನು ಎದುರಿಸುವ ಮಹಾ ಯೋಧನಂತೆ ಆ ಸಮಯದಲ್ಲಿ ಆತ ಪೂರ್ಣ ದೃಢ ಸಂಕಲ್ಪ ಉಳ್ಳವನಾಗಿದ್ದನು. ಇನ್ನು ಮುಂದು ಹೆಂಡತಿ ಅಥವಾ ಬಂಧುಗಳೆಂದೆನಿಸಿಕೊಂಡವರ ಬಗ್ಗೆ ಅವನಿಗೆ ಆಕರ್ಷಣೆ ಉಳಿಯಲಿಲ್ಲ. ಅವನು ಒಬ್ಬಂಟಿಯಾಗಿ ಸಾಗಲು ನಿಶ್ಚಯಿಸಿದ್ದನು. ಆದರೆ ಪತಿವ್ರತೆಯಾಗಿ ಗಾಂಧಾರಿಯು ಕೊನೆಯ ಕ್ಷಣದವರೆಗೂ ತನ್ನ ಗಂಡನನ್ನು ಹಿಂಬಾಲಿಸಲು ತೀರ್ಮಾನಿಸಿದ್ದಳು. ಮಹಾರಾಜ ಧೃತರಾಷ್ಟ್ರನು ವಾನಪ್ರಸ್ಥ ಶ್ರಮವನ್ನು ಸ್ವೀಕರಿಸಿದ್ದನು. ಈ ಹಂತದಲ್ಲಿ ಹೆಂಡತಿಯು ಸ್ವಯಂ ಸೇವಕಿಯಾಗಿ ಉಳಿಯಲು ಅನುಮತಿ ಇದೆ. ಆದರೆ ಸನ್ಯಾಸಾಶ್ರಮದಲ್ಲಿ ಯಾವ ಹೆಂಡತಿಯು
ತನ್ನ ಹಿಂದಿನ ಗಂಡನೊಂದಿಗೆ ಇರುವಂತಿಲ್ಲ. ಲೋಕ ವ್ಯವಹಾರದಲ್ಲಿ ಸನ್ಯಾಸಿಯನ್ನು ಸತ್ತ ಮನುಷ್ಯನೆಂದೇ ಪರಿಗಣಿಸಲಾಗಿದೆ. ಆದ್ದರಿಂದ ಆ ಹೆಂಡತಿ ಲೋಕದ ಕಣ್ಣಲ್ಲಿ ತನ್ನ ಹಿಂದಿನ ಗಂಡನೊಡನೆ ಸಂಬಂಧವಿಲ್ಲದ ವಿಧವೆಯಾಗಿರುತ್ತಾಳೆ. ಮಹಾರಾಜ ಧೃತರಾಷ್ಟ್ರ ತನ್ನ ಸಾಧ್ವಿಯಾದ ಪತ್ನಿಯನ್ನು ತಡೆಯಲಿಲ್ಲ. ಆಕೆ ತಾನೇ ಹೊಣೆ ಹೊತ್ತು ತನ್ನ ಗಂಡನನ್ನು ಹಿಂಬಾಲಿಸಿದಳು. ಅಂದ್ರೆ ವಿದುರ ಸನ್ಯಾಸನೆತ್ತ ಬಗ್ಗೆ ಪನ್ಪೇರು. ಓಕೆ, ಆಶ್ರಮ ಉಂಡ ಇಟ್ ಸನ್ಯಾಸನೆ ಪೂರೇಕ್ಲಂದು. ಓಕೆ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಓಕೆ, ಆ ಸನ್ಯಾಸ ಅಂಚದೆ ಆ ಸ್ಟ್ರಾಂಗ್ ಆದ ಪಂತೇರು ಏರು ವಿದುರ ಅಂಚದೆ ಬೇರೆ ಅಲ್ಪರ್ದೆ ಬಟ್ ಪೂರ ಆಕರ್ಷಣ ಬುಡ್ದು. ಓಕೆ, ಉರಿಯಾದ ಪೋಯರೆ ಧೃತರಾಷ್ಟ್ರ ನಿಶ್ಚಯ ಮನ್ಪೇರು ಅಂಚದ ಆರು ಹಿಮಾಲಯಕ್ಕೆ ಪಿದಾಡ್ವೆ. ಓಕೆ, ಅಂಚದೆ ಅಪ್ಪಗ ಅವಲ್ಲ ಆರು ಇತ್ತೇರು ಅರ್ಕಿ ಎಂದು ಇತ್ತೇರು ಅಂಚದೆ ಪಂಡ ಈತನೇಟ ಗಾಂಧಾರಿ ಎಣ್ಣೆರು ಈತನೇಟ ಅನಿತ್ತೆ ಅಂಚದೆ ಪಿರಲ್ಲ ಅರ್ಧ ಓವೆ ಪಾತೆರು ಜೇರು ಅಂಡ ಆರ್ನ ಪಿರ ಹೊಡ್ದೆ ಪೋಪೇರು ಗಾಂಧಾರಿ ಅಂಚದೆ ಧೃತರಾಷ್ಟ್ರ ವಾನಪ್ರಸ್ಥನ ಸ್ವೀಕರಿಸಲಿದ್ದಾರೆ. ಈ ಹಂತಡೆ ಅರ್ರ ಸೇವಕ್ಯಾದ ಒರಿಯರೆ ಅನುಮತಿ ಇತ್ತನ ಆಂಡ ಮುಲ್ಪ ಆಚಾರ್ಯ ತೆರಿಪವರೆ ಸನ್ಯಾಸಾಶ್ರಮಡ್ ಉವೆ ಬೊಡೆದಿ ದುಂಬುದ ಖಂಡನೆನೊಟ್ಟಿಗೆ ಉಪ್ಪು ನಂಚನೆ ಇಜ್ಜಿ. ಓಕೆ, ಅಕ್ಲ ನೇರ್ದು ಪಿದಾಯಿಂದ ಲೆಕ್ಕ. ಓಕೆ, ಮುಲ್ಪ ಆಚಾರ್ಯ ತೆರಿಪವರೆ ಲೋಕ ವ್ಯವಹಾರದಲ್ಲಿ ಸನ್ಯಾಸಿಯನ್ನು ಸತ್ತ ಮನುಷ್ಯನೆಂದೇ ಪರಿಗಣಿಸಲಾಗಿದೆ. ಅಕ್ಲ ಐದು ಲೆಕ್ಕದ ಪಿದಾಯಿ ಅಂಚೆ ಅಂಚದೆ. ಆದ್ದರಿಂದ ಆ ಹೆಂಡತಿ ಲೋಕದ ಕಣ್ಣಲ್ಲಿ ತನ್ನ ಹಿಂದಿನ ಗಂಡನೊಟ್ಟಿಗೆ ಸಂಬಂಧವಿಲ್ಲದ ವಿಧವೆಯಾಗಿರುತ್ತಾನೆ. ಅಕ್ಲೆ ವಿಧವೆಯಾದ ಉಪ್ಪೇನು ಸಂಬಂಧ ಇಜ್ಜಂದು ಸನ್ಯಾಸ ತೊಂಡ ಸಂಬಂಧ ಕಡಿಮೆ ಅಂಚದೆ. ಆರು ಆ ಹೊಣೆನ್ ಇಂದು ಬಂತದ್ದು ಆರ್ನ ಪೀರ ಹೊಡೆದು ಪೋಪೇರು ಧೃತರಾಷ್ಟ್ರನ ಪೀರ ಹೊಡೆದು ಪೋಪೇರು. ನೆಕ್ಸ್ಟ್ ಆಚಾರ್ಯರು ಸನ್ಯಾಸದ ಬಗ್ಗೆ ಮುಲ್ಪ ಪನ್ಪೇರು. ಸನ್ಯಾಸದ ಬಗ್ಗೆ ಮುಲ್ಪ ವಿವರಿಸವರೆ ಈ 2ನೇ ಪ್ಯಾರಾಗ್ರಾಫ್. ಸನ್ಯಾಸಿಗಳು ಸನ್ಯಾಸಾಶ್ರಮದ ಸಂಕೇತವಾಗಿ ದಂಡವನ್ನು ಸ್ವೀಕರಿಸುತ್ತಾರೆ. ಓಕೆ, ಸನ್ಯಾಸ ನಮ್ಮ ತುಪ್ಪ ಸನ್ಯಾಸಿನಗಳು ಈ ದಂಡ ಉಪ್ಪು. ಓಕೆ, ಏಕದಂಡ ಸನ್ಯಾಸಿ ಉಳ್ಳೇರು, ತ್ರಿದಂಡ ಸನ್ಯಾಸಿ ಉಳ್ಳೇರು, ಮೂಜಿ ದಂಡದ. ಓಕೆ, ಸನ್ಯಾಸ ಕೆಲವು ನೋಡು ನಮ್ಮ ಕೊಡೆದ ಭಾವಾರ್ಥ ಪರಮಹಂಸ ಸ್ಟೇಜ್. ಓಕೆ, 4 ನೋಡು ಸನ್ಯಾಸ ಲೈನ್ ಮುಲ್ಪ ಕೆಲವೇನು ಆಚಾರ್ಯ ತೆರಿಪವರು. ಇಲ್ಲಿ 2 ರೀತಿಯ ಸನ್ಯಾಸಿಗಳಿದ್ದಾರೆ. ಓಕೆ, ಸನ್ಯಾಸಿನಕ್ಲೆ ದಂಡನ್ ಸ್ವೀಕಾರ ಮನ್ಪೇರೆ ಅಂಡ 2 ರೀತಿದ ಸನ್ಯಾಸಿನಕ್ಲು. ಶ್ರೀಪಾದ ಶಂಕರಾಚಾರ್ಯರು ಮುಂದಾಳುವಾಗಿರುವ ಮಾಯಾವಾದಿ ತತ್ವಶಾಸ್ತ್ರವನ್ನು ಅನುಸರಿಸುವವರು ಒಂದೇ ದಂಡವನ್ನು ಸ್ವೀಕರಿಸುತ್ತಾರೆ, ಏಕದಂಡ. ಓಕೆ, ಈ ಶ್ರೀಪಾದ ಶಂಕರಾಚಾರ್ಯರನ್ನ ಮುಂದಾಳು ಆ ಮಾಯಾವಾದಿ ತತ್ವಶಾಸ್ತ್ರಜ್ಞನ ಅನುಯಾಯಿನಕ್ಲ ಅಕ್ಲೆ ಒಂಜೇ ದಂಡನು ಸ್ವೀಕಾರ ಮನ್ಪೇರೆ ಏಕದಂಡ ಸನ್ಯಾಸಿ ಪನ್ಪೇರು ಒಂಜಿ ದಂಡ. ಆಂಡ ಆದರೆ ವೈಷ್ಣವೀಯ ತತ್ವಶಾಸ್ತ್ರವನ್ನು ಅನುಸರಿಸುವವರು 3 ದಂಡಗಳನ್ನು ಒಟ್ಟಿಗೆ ಸ್ವೀಕರಿಸುತ್ತಾರೆ. ತ್ರಿದಂಡ. ಓಕೆ, ಮೂಜಿ ಸನ್ಯಾಸ 2 ಒಂಜಿ ಏಕದಂಡ ಬೊಕೊಂಜಿ ತ್ರಿದಂಡ ಮೂಜಿ ದಂಡನ ಸ್ವೀಕಾರ ಮನ್ಪೇರು. ಮಾಯಾವಾದಿದಕ್ಲು ಒಂಜಿ ದಂಡ ವೈಷ್ಣವ ತತ್ವಶಾಸ್ತ್ರ ಅನುಸರಣೆ ಮನ್ಪೇರೆ ಅಕ್ಲು ಮೂಜಿ ದಂಡನ ಸ್ವೀಕಾರ ಮನ್ಪೇರು. ಮಾಯಾವಾದಿ ಸನ್ಯಾಸಿಗಳು ಏಕದಂಡಿ ಸ್ವಾಮಿಗಳಾಗಿದ್ದಾರೆ. ವೈಷ್ಣವ ಸನ್ಯಾಸಿಗಳು ತ್ರಿದಂಡಿ ಸ್ವಾಮಿಗಳೆಂದು ಅಥವಾ ಮಾಯಾವಾದಿ ತತ್ವಶಾಸ್ತ್ರದಿಂದ ಬೇರ್ಪಡಿಸುವುದಕ್ಕಾಗಿ ಹೆಚ್ಚು ಸ್ಪಷ್ಟವಾಗಿ ಹೇಳಬೇಕೆಂದರೆ ತ್ರಿದಂಡಿ ಗೋಸ್ವಾಮಿಗಳೆಂದು ಕರೆಯಲಾಗಿದೆ. ಹೆಚ್ಚಪ್ಪ ನೋಡ್ಕೊಂಡ ಮುಲ್ಪ ಆಚಾರ್ಯ ತೆರಿಪರೆ ಈ ಮೂಜಿ ದಂಡ ಸ್ವೀಕಾರ ಮನ್ಪುನಕ್ಲೇನೆ ಗೋಸ್ವಾಮಿ ನಕ್ಲಿ ಲೆಪ್ಪೇರು. ಓಕೆ, ಅಕ್ಲು ಪೂರ ಇದೆಂದು ಮನ್ಪೇರು ತ್ರಿದಂಡಿ ಗೋಸ್ವಾಮಿಗಳೆಂದು ಕರೆಯಲಾಗಿದೆ. ಏಕದಂಡಿ ಸ್ವಾಮಿಗಳಿಗೆ ಹಿಮಾಲಯದಲ್ಲಿ ಹೆಚ್ಚು ಪ್ರೀತಿ ಇದ್ದರೆ ವೈಷ್ಣವ ಸನ್ಯಾಸಿಗಳಿಗೆ ವೃಂದಾವನ ಮತ್ತು ಪುರಿಯಲ್ಲಿ ಹೆಚ್ಚು ಪ್ರೀತಿ ಇರುತ್ತದೆ. ಈ ಏಕದಂಡ ಸನ್ಯಾಸಿನಕ್ಲಿ ಹಿಮಾಲಯಕ್ಕೆ ಹೆಚ್ಚಿನ ಮಾಯವಾದಕ್ಲು ಹಿಮಾಲಯಕ್ಕೆ ಮತ್ತೆ ಪೋಪೇರು. ಅಂಡ ಈ ವೈಷ್ಣವ ಸನ್ಯಾಸಿ ತ್ರಿದಂಡ ಏರುಳ್ಳೇರು ಅಕ್ಲೆ ವೃಂದಾವನ ಜಗನ್ನಾಥ್ ಪುರಿ ಅಲ್ಪ ಅಕ್ಲಿಗೆ ಹೆಚ್ಚ ಪ್ರೀತಿ ಉಪ್ಪು ಭಗವಂತನ ಧಾಮಡ್. ಓಕೆ, ಅಲ್ಪ ಅಕ್ಲೆ ಹೆಚ್ಚ ಟೈಮ್ ಮನ್ಪೇರು ಆಚಾರ್ಯ ತೆರಿಪವ್ರೆ. ವೈಷ್ಣವ ಸನ್ಯಾಸಿಗಳು ನರೋತ್ತಮರಾಗಿದ್ದಾರೆ. ಓಕೆ, ಅಕ್ಲು ಉತ್ತಮ ಶ್ರೇಣಿ. ಓಕೆ, ನರೋತ್ತಮ ವೈಷ್ಣವ ಸನ್ಯಾಸಿ. ಮಾಯವಾದಿ
ಸನ್ಯಾಸಿಗಳಾದರೂ ಧೀರರಾಗಿದ್ದಾರೆ. ಓಕೆ, ಅಕಲ ಧೀರ ಉಳ್ಳೆ ಅಕಲ ನೆಟ್ಟು ಮಹಾರಾಜ ಧೃತರಾಷ್ಟ್ರನಿಗೆ ಧೀರರನ್ನು ಅನುಸರಿಸುವಂತೆ ಸಲಹೆ ಕೊಡಲಾಗಿತ್ತು. ವಿದುರ ಐನೇ ಸಲಹೆ ಕೊರ್ನೆ ಧೀರರಾಪ್ನ ಈ ಸಲಹೆಯನ್ನು ಕೊಡ್ದಿದ್ದಾರೆ. ಏಕೆಂದರೆ ಆ ಸ್ಥಿತಿಯಲ್ಲಿ ನರೋತ್ತಮನಾಗುವುದು ಅವನಿಗೆ ಕಷ್ಟಕರ. ಬಟ್ ಆದ್ರೆ ಹೆಚ್ಚಿನ ಇದನ್ನ ವೇಸ್ಟ್ ಮಂತೇನೆ. ಓಕೆ, ಜೀವನದ ಸ್ವಲ್ಪ ಪರ್ಸೆಂಟ್ ವೇಸ್ಟ್ ಮಂತೇರೆ ಅಂಚಾದಾರೆಗೆ ಈ ನರೋತ್ತಮ ಆಪನೆ ಮಸ್ತ್ ಭಂಗ ಐಕೋಸ್ಕರ ಹಾರಿಗೆ ಧೀರ ಆಯರೆ ವಿದುರ ಸಲಹೆ ಕೊಡ್ದಿತ್ತೆ ಈ ತಾಲ್ನ ಮನ್ಪೆರೆ. ಓಕೆ, ಅಂಚಾದ ಆಚಾರ್ಯ ತೆಪ್ಪೇರೆ ಮಾಯವಾದಿ ಸನ್ಯಾಕ್ಲೆ ಧೀರ್ಯರಾದುಪ್ಪೇರೆ. ನೆಕ್ಸ್ಟ್ ಶ್ಲೋಕ 31. ಅಜಾತ ಶತ್ರು ಕೃತ ಮೈತ್ರೋ ಹುತಾಗ್ನಿ ವಿಪ್ರಾಣ್ ನತ್ವತಿಲ ಘೋಭೂಮಿ ರುಕ್ಮೇ ಗೃಹಂ ಪ್ರವಿಷ್ಟೋ ಗುರು ವಂದನಾಯ ನ ಚ ಪಶ್ಪತಿತರೌ ಸೌಭಲಿಂ ಚ. ಅಜಾತ ಶತ್ರು ಕೃತ ಮೈತ್ರೋ ಹುತಾಗ್ನಿ ವಿಪ್ರಾನ್ ನತ್ವತಿಲಗೋ ಭೂಮಿ ರುಕ್ಮೇ ಗೃಹಂ ಪ್ರವಿಷ್ಟೋ ಗುರು ವಂದನಾಯ ನ ಚ ಪಶ್ಯತಿರೌ ಸೌಭಲಿಂ ಚ. ಎಲ್ಲ ಶ್ಲೋಕ ಬಂದ್ರೆ ಅಜಾತಶತ್ರು ಗ್ರಹಂ ಪ್ರವಿಷ್ಟೋ ಗುರುವಂ ಅಜಾತ ಎಂದು ಜನಿಸದ ಶತ್ರು ವೈರಿಯುಳ್ಳವನು, ಕೃತ ಆಚರಿಸಿದ, ಮೈತ್ರ ದೇವತೆಗಳ ಆರಾಧನೆಯುಳ್ಳ, ಹುತ ಅಗ್ನಿಯಲ್ಲಿ ಹವಿಸ್ಸನ್ನು ಅರ್ಪಿಸಿದ, ವಿಪ್ರಾನ್ ಬ್ರಾಹ್ಮಣರನ್ನು, ನತ್ವ ನಮಸ್ಕರಿಸಿ, ತಿಲಘೋ ಭೂಮಿ ರುಕ್ಮೆ ಎಲ್ಲೋ ಹಸು ಭೂಮಿ ಮತ್ತು ಚಿನ್ನದೊಂದಿಗೆ, ಗೃಹಂ ಅರಮನೆಯನ್ನು, ಪ್ರವೇಶಿಸಿದವನಾದನು, ಗುರುವಂದನಾಯ ಹಿರಿಯರಿಗೆ ಗೌರವವನ್ನು ಸಲ್ಲಿಸುವುದಕ್ಕಾಗಿ, ನಚ ಅಪಶ್ಯತ್ ಕಾರಣವಿಲ್ಲ, ಪಿತರೌ ತನ್ನ ದೊಡ್ಡಪ್ಪ ಚಿಕ್ಕಪ್ಪಂದಿರನ್ನು, ಸೌಭಾಲಿಂ ಗಾಂಧಾರಿಯನ್ನು, ಚ ಸಹ. ಅನುವಾದ: ಅಜಾತ ಶತ್ರುವಾದ ಮಹಾರಾಜ ಯುಧಿಷ್ಠಿರನು ದೇವತಾ ಸ್ತೋತ್ರ ಮಾಡಿ ಸೂರ್ಯದೇವನಿಗೆ ಅಗ್ನಿ ಕಾರ್ಯದಲ್ಲಿ ಹವಿಸ್ಸನ್ನರ್ಪಿಸಿ, ಧಾನ್ಯ, ಗೋವು, ಭೂಮಿ, ಸುವರ್ಣಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿ ನಮಸ್ಕರಿಸಿ, ತನ್ನ ದಿನನಿತ್ಯದ ಪ್ರಾತರನುಷ್ಠಾನವನ್ನು ಪೂರೈಸಿದನು. ಆ ಬಳಿಕ ಅವನು ಹಿರಿಯರನ್ನು ವಂದಿಸಲು ಅರಮನೆಯನ್ನು ಪ್ರವೇಶಿಸಿದನು. ಆದರೆ ತನ್ನ ದೊಡ್ಡಪ್ಪ ಚಿಕ್ಕಪ್ಪಂದಿರನ್ನಾಗಲಿ, ಸುಬಲ ರಾಜನ ಪುತ್ರಿಯಾದ ದೊಡ್ಡಮ್ಮನನ್ನಾಗಲಿ ಕಾಣದಾದನು. ಓಕೆ, ಇತ್ತೆ ನಿಕ್ ದುಂಬುದ ಶ್ಲೋಕ ಮೇಕ್ಲೆ ಪಿದಾಡಿಯರ್. ಓಕೆ, ಏರ್ ಮೂಜ್ಜಲ್ನ ಪಿದಾಡುವೆ ಏರ್ ಮತ ಏರೆಲ್ಲ ತೂಪುಜನ್ ಪಂಡ ಧೃತರಾಷ್ಟ್ರ ಗಾಂಧಾರಿ ಧೃತರಾಷ್ಟ್ರನ್ ಫೋಲಂ ಅಂತ ಗಾಂಧಾರಿ ಪೋಪೇರೆ ಐತೊಟ್ಟಿಗೆ ವಿದುರಲ್ಲ ಪೋಪೇರು. ವಿದುರ ಐಕೆ ವಿದುರ ಬತ್ತದನ್ನೇ ವಿದುರನ ಉದ್ದೇಶ ಆರೆಗೆ ಉಪದೇಶ ಅನ್ಪಡು. ವಿದುರಗೋವೆ ಆ ನೆಟ್ ಮಂತ್ರಿ ಪಟ್ಟಡ್ ಉಪ್ಪೊಡು ದಾಲಂದು ಇಜ್ಜನ್ ಕೆ ಅನ್ನಾನ್. ಓಕೆ, ಸರಿಯಾಯನ ಸಾದಿ ಕಣವಡು ಪಂಡದ್ ಅರೆಗೆ ಉಪದೇಶ ಕೊರಡು ಆರ್ ಬತ್ತನೆ. ಓಕೆ, ತೀರ್ಥಯಾತ್ರೆ ಪೋಯಿನ ಅಂಚ ಐದು ಬೊಕ್ಕದಾದ ಮಿಕ್ಲು ಪೋಯರ್ ಮಿಕ್ಲು ಹಿಮಾಲಯಗೆ ಪಿದಾಡ್ದೆ ಏರ್ ಧೃತರಾಷ್ಟ್ರ ಗಾಂಧಾರಿ ವಿದುರ ಐದು ಬೊಕ್ಕ ಐದು ಬೇರೆ ಬೇತೆ ಒಡ ಪೋದಿತ್ತೇರು. ಅಪಗ ಅಲ್ಪ ಇಜ್ಜಂಡ್ ಯುಧಿಷ್ಠಿರ್ ಮಹಾರಾಜ್
ಮುಲ್ಪ ಪನ್ಪೆರೆ ಅಜಾತವಾದ ಮಹಾರಾಜ ಯುಧಿಷ್ಠಿರನು ದೇವತಾ ಸ್ತೋತ್ರ ಮಾಡಿ ಓಕೆ ಅರ್ನ ನಿತ್ಯ ಕರ್ಮ ಉಂಡು ಕೆಲವು ಒಂದು ಯಜ್ಞ ಇಂದು ಮಂತ ದಾನ ಕೊರ್ಪುನ ಪಂಡ ರಾಜ ಆದಿತ್ಯ ಆ ಟೈಮ್ ಓಕೆ ಅಸ್ ಅನೇಕ ರಾಜ ಯುಧಿಷ್ಠಿರ ಮಾರ ರಾಜ ಆದಿತ್ಯ ಅಂಚದ ಮುಲು ಆರ್ ಅಜಾತ ಶತ್ರುವ ಇಚ್ಚಿನ ನೆಟ್ ಪನ್ಪೆರೆ ಪಂಡ ಆರ್ನ ಏರ್ಲ ಶತ್ರು ಇಚ್ಚಿ ಅದಕ್ಕೋಸ್ಕರ ಅಜಾತ ಶತ್ರು ಯುಧಿಷ್ಠಿರ ಮಹಾರಾಜ ಬಿರುದೆ ಅಜಾತ ಶತ್ರು ಮಹಾಭಾರತ ಭಾಗವತ ಇಚ್ಚಿನ ಜಾಗ ಬರ್ತು ಅರೆ ಏರೆಲ್ಲ ಶತ್ರು ಪಂಡ ಅಂಚದ ಆ ಮೇರೆ ಪೂರ ದೇವತಾ ಸೂತ್ರ ಮಂತದ ಬೊಕ ಸೂರ್ಯ ದೇವರಿಗೆ ಅಗ್ನಿ ಕಾರ್ಯ ಹವಿಸ್ ಇದನ್ ಮಂತದ ಧಾನ್ಯ ಗೋ ಭೂಮಿ ಇದನ್ ಪುರ ಬ್ರಾಹ್ಮಣರಿಗೆ ಆರೆ ದಾನ ಮಂತ ಏರ್ ಬ್ರಾಹ್ಮಣೇನ ಬರ್ಪೇರೆ ಅಕ್ಲೆ ಪುರ ದಾನ ಮಂತದ ಅರ್ನ ಸುಮಾರು ದಿನನಿತ್ಯದ ಕರ್ತವ್ಯ ಇತ್ತು ಓಕೆ ಐನ್ ಪೂರ ಅರ್ ಪೂರೈಸದ್ ಬೊಲ್ಪದ ಕಾರ್ಯ ಮಂತದ ಲಾಸ್ಟಿಗೆ ವಂದನೆ ಮನ್ಪೇರೆ ಪೂರೇರೆಲ್ಲ ನಮಸ್ಕಾರ ಮಂತು ಅಂತೇಳಿ ಓಕೆ ಅತ್ ಗೌರವ ಕೊರು ಅಂತೇಳಿ ಯುಧಿಷ್ಠಿರ ಮಹಾರಾಜ್ ಪೂರೇರಿಗೆ ಐದು ಬೊಕ್ಕ ಆರೆ ವಂದಿಸಾರೆ ಅರಮನೆಗೆ ಹೋಗ್ಬೇರೆ ಅಸ್ತಿನಾಪುರದ ಓಕೆ ಪಿರೇರ್ ಬತ್ತದ ಪಿರೇ ಪೋದಿತ್ತೇರೆ ದಾನ ಒಂದು ಮತ್ತೆ ಮನ್ಪೆರೆ ಪಿರ ಬತ್ತದ ಅರಮನೆಯನ್ನು ಪ್ರವೇಶಿಸಾನ ಅರೆ ಏರ್ಲ ತೋಜ್ಜೇರು ಓಕೆ ಧೃತರಾಷ್ಟ್ರಲ ತೋಜ್ಜೇರು ವಿದುರಲ ತೋಜ್ಜೇರು ಬೊಕ ಅರ್ನ ದೊಡ್ಡಮ್ಮ ಓಕೆ ದೊಡ್ಡಪ್ಪ ದೊಡ್ಡಮ್ಮ ಬೊಕ ಚಿಕ್ಕಪ್ಪ ದೊಡ್ಡಪ್ಪ ಏರು ಧೃತರಾಷ್ಟ್ರ ಯುಧಿಷ್ಠಿರ ಮಹಾರಾಜ ಬೊಕ ದೊಡ್ಡಮ್ಮ ಗಾಂಧಾರಿ ಚಿಕ್ಕಪ್ಪ ವಿದುರ ಮಿಕ್ಲಿಗೆಲ್ಲ ತೋಜ್ಜೇರು ಐನ ಆಚಾರ್ಯರು ಮುಲ್ಪ ಭಾವಾರ್ಥರು ಪನ್ಪೇರು ಮಹಾರಾಜ ಯುಧಿಷ್ಠಿರನು ಅತ್ಯಂತ ಧಾರ್ಮಿಕನಾದ ರಾಜನಾಗಿದ್ದನು ಏಕೆಂದರೆ ಅವನು ಸ್ವತಃ ಗೃಹಸ್ಥರ ಧಾರ್ಮಿಕ ವಿಧಿಗಳನ್ನು ನಿತ್ಯವೂ ಅನುಷ್ಠಾನ ಮಾಡುತ್ತಿದ್ದನು ಗೃಹಸ್ಥರು ಬೆಳಗಿನ ಜಾವದಲ್ಲಿ ಏಳುವುದು ಅವಶ್ಯಕ ಓಕೆ ಓಕೆ ಮೈನಾಯ್ನ ಪಾಯಿಂಟ್ ಪನ್ಪೇರು ಆಚಾರ್ಯರೇ ಈ ಯುಧಿಷ್ಠಿರ ಮಹಾರಾಜ ಧಾರ್ಮಿಕವಾಯ್ನ ರಾಜ ಆದಿತ್ಯರು ಓಕೆ ಅಂಚಿನ ಓಕೆ ಕಲಿ ನೆಟ್ ಧಾರ್ಮಿಕವಾಯ್ನ ರಾಜ ದಾಯಪಂಡ ಆರ್ ಸ್ವತಃ ಗೃಹಸ್ಥನ ಧಾರ್ಮಿಕ ವಿಧಿನ ನಿತ್ಯ ಯಾಪಲ ಅನುಷ್ಠಾನ ಮಂತಂತೇರು ಅಂಚದ ಈ ಗೃಹಸ್ಥರ ಬುಲ್ಪುಗು ಬೇಗ ಲಕ್ಕುನ ಅವಶ್ಯಕ ಆಚಾರ್ಯರು ಪನ್ಪೇರು ಅಂಚದ ಪೂರೆಲ್ಲ ಬೇಗ ಲಕ್ಕುಡು ಓಕೆ ಒಂದು ಗೃಹಸ್ಥರೇ ಮಾತ್ರ ಅದು ಪೂರೆಲ್ಲ ಲಕ್ಕೋಣ ಗೃಹಸ್ಥರಿಗೆ ಮುಲ್ಪ ಪನ್ಪೇರು ಓಕೆ ಬಾಕಿದಾಗ್ಲು ಪೂರ ಲಕ್ವೇರು ಬೇತ ಬ್ರಹ್ಮಚಾರಿ ಸನ್ಯಾಸಿ ಪೂರ ಆಕ್ಲು ಓಕೆ ಸನ್ಯಾಸಿ 3 ಗಂಟೆ ನಮ್ಮ ಉಡುಪಿ ಇರ್ತೊಂಡ್ಲ ಉಡುಪಿದ ಸನ್ಯಾಸಿನಗಳ 3 ಗಂಟೆಗೆ ಲಕ್ವೇರು ಅಂಚದೆ ಬ್ರಹ್ಮಚಾರಿ ಪೂರ ಲಕ್ವೇರು ಅಂಚದೆ ಗೃಹಸ್ಥರೆಲ್ಲ ಲಕ್ಕೋಡು ಮುಲ್ಪ ಆಚಾರ್ಯರು ಪನ್ಪೇರು ಗೃಹಸ್ಥರು ಬೆಳಗಿನ ಜಾವ ಏಳುವುದು ಅವಶ್ಯಕ ಬೇಗ ಲಕ್ಕೋಡು ಆ ಬಳಿಕ ಸ್ನಾನ ಮಾಡಿ ಮನೆಯಲ್ಲಿ ಸ್ತೋತ್ರಗಳಿಂದ ದೇವತೆಗಳಿಗೆ ಗೌರವ ಸಲ್ಲಿಸಬೇಕು ಅಗ್ನಿ ಕಾರ್ಯದಲ್ಲಿ ಆಹುತಿಯನ್ನು ಅರ್ಪಿಸಬೇಕು ಬ್ರಾಹ್ಮಣರಿಗೆ ಭೂಮಿ ಗೋವು ಧಾನ್ಯ ಸುವರ್ಣ ಮುಂತಾದವುಗಳನ್ನು ದಾನ ಮಾಡಬೇಕು ಕೊನೆಯಲ್ಲಿ ಹಿರಿಯರಿಗೆ ಗೌರವದಿಂದ ಪ್ರಣಾಮ ಮಾಡಬೇಕು ಶಾಸ್ತ್ರಗಳಲ್ಲಿ ವಿಧಿಸಲಾದ ಕಟ್ಟಳೆಗಳನ್ನು ಪಾಲಿಸಲು ಸಿದ್ಧನಿರದವನು ಕೇವಲ ಪುಸ್ತಕ ಜ್ಞಾನದಿಂದ ಒಳ್ಳೆಯ ಮನುಷ್ಯನಾಗಲಾರ ಓಕೆ ಖಾಲಿ ಪುಸ್ತಕ ಜ್ಞಾನದ ಪಣ ಏರು ಐನ್ ಮನ್ಪುಜೇರು ಅಂಚಿನಾಗ್ಲಿ ಖಾಲಿ ಪುಸ್ತಕ ಜ್ಞಾನ ಇತ್ತದ ಅಕ್ಲಿ ಎಡ್ಡೆ ಮನುಷ್ಯರೇ ಸಾಧ್ಯ ಜನಾಚಾರ್ಯರು ಪನ್ಪೇರು ತುಲೆ ಶಾಸ್ತ್ರಡ್ ವಿಧಿ ಸೈನ ಅವೇ ಕಟ್ಟಲೆನು ಪಾಲಿಸಾರೆ ಸ್ಥಿರ ಇಜ್ಜನ್ನಕ್ಲು ಖಾಲಿ ಪುಸ್ತಕದ ಜ್ಞಾನಡ್ ಎಡ್ಡೆ ಮನುಷ್ಯರೇ ಸಾಧ್ಯ ಜಂಚದ ಮುಲ್ಪ ಆಚಾರ್ಯರು ಇತ್ಯದ ಪನ್ಪೇರು ಆಧುನಿಕ ಗೃಹಸ್ಥರು ವಿಭಿನ್ನ ಜೀವನ ಕ್ರಮವನ್ನು ಆಚರಣೆಯಲ್ಲಿಟ್ಟುಕೊಂಡಿದ್ದಾರೆ ಅವು ತಡವಾಗಿ ಏಳುವುದು ಓಕೆ ಕಳಿಯುಗದ ಪೂರೆಲ್ಲ ಲೇಟ್ ಲಕ್ವೇರು ಓಕೆ ಎನ್ಮ ಒರ್ಮ ಪತ್ ಓಕೆ ಸುಮಾರುಂಡು ಶಾಸ್ತ್ರ ಪಣ ಬೇಗ ಲಕ್ಕೋಡಿಗೆ ಓಕೆ ನಮ್ಮ ಏರ್ ಲೇಟ್ ಲಕ್ವೇರಿಗೆ ಅಕಲ ಪೂರ ಸಂಪತ್ತು ನುವಾಪಣಿ ಪುಲ್ಪುಗು ಬೇಗ ಲಕ್ಕೋಡು ಶಾಸ್ತ್ರ ತೆರಿಪೌಂಡು ಅಲ್ಪ ಲಕ್ಷ್ಮಿ ನುವಾಪೆ ಪೋಪೇರಿಗೆ ಓಕೆ ಬೇಗ ಲಕ್ಕೋಡು ಪೂರೆಲ್ಲ ಅಂಚದೆ ಈತ ಕಲಿಯುಗಡು ಪೂರೆಲ್ಲ ಲೇಟ್ ಲಕ್ವೇರು ಓಕೆ ಮುಲ್ಪ ಆಚಾರ್ಯ ತಿರುಗಾರು ಆಧುನಿಕ ಗೃಹಸ್ಥರು ವಿಭಿನ್ನ ಜೀವನ ಕ್ರಮವನ್ನು ಆಚರಣೆಯಲ್ಲಿಟ್ಟುಕೊಂಡಿದ್ದಾರೆ ಅವು ತಡವಾಗಿ ಏಳುವುದು ಯಾವುದೇ ಬಗೆಯ ಶೌಚ ತೀರಿಸದೆ ಮೇಲೆ ಉಲ್ಲೇಖಿಸಲಾದ ಶುಚಿಕಾರಕ ಅನುಷ್ಠಾನಗಳನ್ನು ಮಾಡದೆ ಹಾಸಿಗೆಯಲ್ಲೇ ಚಾಹಪಾನ ಮಾಡುವುದು ಇತ್ಯಾದಿ ಹಾಸಿಗೆಡೆ ಓಕೆ ಮೀಪುಲ್ನ ಇಜ್ಜರ ಅಂಚೆನೆ ಹಾಸಿಗೆಡೆ ಕುಳ್ಳು ಲೆಕ್ಕನೆ ಚಾಯ ಪರ್ಪುದು ಹೋಯ್ತಾ ಒಂದು ಕಲಿಯುಗದ ಒಂದು ನೆಕ್ಸ್ಟ್ ಪನ್ಪೇರು ಆಚಾರ್ಯರು
ಪೋಷಕರ ಅಭ್ಯಾಸವನ್ನೇ ಗೃಹಸ್ಥರ ಮಕ್ಕಳು ಅಭ್ಯಾಸ ಮಾಡಿಕೊಳ್ಳುತ್ತಾರೆ. ಓಕೆ ಅಣ್ಣ ಅಕ್ಲೇನ್ ತೂದೆ ಬೊಕ ಜೋಕುಲ ಕಲ್ಪೇರು ಅಂಚಾದೆ ಇಡೀ ತಲಾಂತರವೇ ನರಕದತ್ತ ಸರಿಯುತ್ತದೆ. ಪೂರ ಅಕ್ಲ ನರಕದತ್ತ ಸರಿಯುತ್ತದೆ. ಅವರು ಸಾಧುಗಳ ಸಂಘ ಮಾಡದಿದ್ದರೆ ಅವರಿಂದ ಯಾವ ಒಳಿತನ್ನು ನಿರೀಕ್ಷಿಸುವಂತಿಲ್ಲ. ಓಕೆ ಅಕ್ಲೆ ಅಕ್ಲ ದುಯಿಂಚಾವು ಅಕ್ಲ ಭಕ್ತರನ್ನ ಸಂಘ ಅನ್ಕೊಂಡು ಅಂಚಾಂಡ ಆಚಾರ್ಯ ತಿರುಗವರು ಧೃತರಾಷ್ಟ್ರನಂತ ಹೈಕವಾದಿಗಳಾದ ವ್ಯಕ್ತಿಗಳು ವಿದುರನಂತ ಸಾಧುವಿನಿಂದ ಪಾಠ ಕಲಿಯಬಹುದು. ತನ್ಮೂಲಕ ಆಧುನಿಕ ಜೀವನದ ಪರಿಣಾಮಗಳನ್ನು ಶುಚಿಗೊಳಿಸಬಹುದಾಗಿದೆ. ಓಕೆ ನಮ್ಮ ನೆಟ್ ಜೀವನದ ಮಿತ್ತು ಬರೋಣ ದಾದ ನಮ್ಮ ಭಕ್ತರನ್ನ ಸಂಘ ಅನ್ಕೊಂಡು ಭಕ್ತರ ಸಂಗಡೆ ನಾವು ಪೂರ ನಮ್ಮ ಇದೇನೆ ಚೇಂಜ್ ಆಪನ್ ನಮ್ಮ ಲೈಫ್ ಸ್ಟೈಲ್ ಪಂಡ ನಮ್ಮ ಶಾಸ್ತ್ರದ ಇದೇನೆ ಫಾಲೋ ಅನ್ಕೊಂಡು ಅಂಚದ ನಾವು ಬೇಗ ಹಾಕೊಂಡು. ಓಕೆ ಏನ್ ಮುಲ್ಪ ತಿರುಪವರ್ ನೆಕ್ಸ್ಟ್ ಆಚಾರ್ಯ ಪಂಪರು ಮಹಾರಾಜ ಯುಧಿಷ್ಠಿರನು ಅರಮನೆಯಲ್ಲಿ ಅವನ ದೊಡ್ಡಪ್ಪ ಚಿಕ್ಕಪ್ಪಂದಿರ ಅಂದ ಧೃತರಾಷ್ಟ್ರ ವಿದುರ ಸುಬಲ ರಾಜ ಪುತ್ರಿಯಾದ ಗಾಂಧಾರಿಯನ್ನು ಕಾಣದಾದನು. ಅವರನ್ನು ಕಾಣಲು ವ್ಯಾಕುಲನಾದನು. ಆದ್ದರಿಂದ ಧೃತರಾಷ್ಟ್ರನ ಆಪ್ತ ಕಾರ್ಯದರ್ಶಿಯಾದ ಸಂಜಯನನ್ನು ಕೇಳಿದನು. ನೆಕ್ಸ್ಟ್ ದಟ್ ಅವೇ ಸಂಜಯನ ಅರಕೇನ್ ಬೇರು ಪಂಡ ಅರಗೆ ತೋಜೇರು ಪಂಡ ಆರ್ ಪೂರ ಆರ್ನ ನಿತ್ಯ ಕರ್ಮನ್ ಪುರ ಮನ್ಪೇರು. ಓಕೆ ದಾನ ಕೊತ್ನ ರಾಜ ಸುಮಾರು ಕರ್ತವ್ಯ ಉಂಡು. ರಾಜ ಸುಮಾರು ಆ ಕರ್ತವ್ಯನ್ ಪುರ ಮನ್ಪೇರು ಮಂತದ ಅರ್ನ ಬೊಲ್ಪುದ ಇಂಚಿನ ಚಟುವಟಿಕೆ ಮಂತದ ಅವೇ ಮಲ್ಲಕ್ಲಿಗೆ ವಂದನೆ ಮನ್ಪುನ. ಓಕೆ ಶಾಸ್ತ್ರ ತೆರಿಪವನು. ಓಕೆ ನಮ್ಮ ಭಗವದ್ಗೀತಾಡ ಭಗವಂತಲ ಪನ್ಪೇರು. ಓಕೆ ಆ ತಪಸ್ಯದ 7ನೇ ಅಧ್ಯಾಯದ 14ನೇ ಶ್ಲೋಕಡು ಭಗವಂತ ತೆರಿಪವರ ಅವು ದೇಹದ ಓಕೆ ತಪಸ್ಸೊಂದಿಗೆ ಕೆಲವು ಮೈಂಡ್ ಬಾಡಿ ತಪಸ್ಯದ ಭಗವಂತ ತೆರಿಪವರ ಅಂಚದ ಮೇರೆ ವಂದನೆ ಮನ್ಪೇರು. ಓಕೆ ಬನ್ನಾಗ ಮೇರೆಗ ಅಕ್ಲಿ ಏರ್ಲ ತೋಜ್ಜೇರು ಅರ್ನ ದೊಡ್ಡಪ್ಪ ಚಿಕ್ಕಪ್ಪ ದೊಡ್ಡಮ್ಮ ಏರ್ಲ ತೋಜ್ಜೇರು ಅಂಚದಾರೆ ಸಂಜೆಡ ಕೇನೇರು ಪಿದಾಡು. ಓಕೆ 32ನೇ ಶ್ಲೋಕ ಅಲ್ಪ ಸಂಜಯ ಕುಳ್ಳುದುಪ್ಪೇರೆ ಆಡಂಬೇರೆ ಕೇನುವೆ. ತತ್ರ ಸಂಜಯ ಮಾಸೀನಂ ಪಪ್ರಚೋದ್ವಿಗ್ನ ಮಾನಸ ಗಾವಲಗಾನಿ ಪಸ್ತೋ ವೃದ್ಧೋ ಹೀನಶ್ಚ ನೇತ್ರಯೋ. ತತ್ರ ಸಂಜಯಂ ಆಸೀನಂ ನಂ ಪ್ರಪೃಚ್ಛ ಉದ್ವಿಗ್ನ ಮಾನಸ ಗವಾಲ್ಘಾನಿ ಕ್ವಾನ ತಾತ ವೃದ್ಧ ಹೀನ ಚ ನೇತ್ರಯೋ. ಶ್ಲೋಕ ಪೂರ ಎಲ್ಲ ಪಂದ್ರೆ तत्र संजयमासीनं पप्रचोद्विग्नमानसः गणे क्वनस्नेत्रयोः. संजयमासीनं पप्रचोद्विग्नमानसः गावल्गणे ತತ್ರ ಸಂಜಯಮಾಸೀನಂ ಪಪ್ರಚೋದ್ವಿಗ್ನ ಮಾನಸ ಗಾವಲ್ಗಾನಿ ಕ್ವ ನಸ್ತತೋ ವೃದ್ಧೋ ಹೀನಶ್ಚ ನೇತ್ರಯೋ. ತತ್ರ ಅಲ್ಲಿ ಸಂಜಯಂ ಸಂಜಯನನ್ನು ಆಸೀನಂ ಕುಳಿತ ಪಪ್ರಚ್ಛ ಪ್ರಶ್ನಿಸಿದನು. ಉದ್ವಿಗ್ನ ಮಾನಸ ವ್ಯಾಕುಲ ಚಿತ್ತನಾಗಿ ಗಾವಲ್ಗನಿ ಗಾವಲ್ಗನ ಮಗನಾದ ಸಂಜಯನೇ ಕ್ವ ಇಲ್ಲಿದ್ದಾನೆ ನಮ್ಮ ತಾತ ದೊಡ್ಡಪ್ಪನು ವೃದ್ಧ ವಯಸ್ಸಾದವನು ಹೀನ ಚ ಇಲ್ಲದವನು ನೇತ್ರಯೋ 2 ಕಣ್ಣುಗಳು. ಅನುವಾದ ಮಹಾರಾಜ ಯುಧಿಷ್ಠಿರನು ವ್ಯಾಕುಲಮಯನಾಗಿ ಅಲ್ಲೇ ಕುಳಿತಿದ್ದ ಸಂಜಯನತ್ತ ತಿರುಗಿ ಕೇಳಿದನು. ಓ ಸಂಜಯ,
ಮುದುಕನು ಕುರುಡನು ಆದ ನಮ್ಮ ದೊಡ್ಡಪ್ಪನೆಲ್ಲಿದ್ದಾನೆ. ಓಕೆ, ಅರೆ ಪೂರೆಲ್ಲ ಮುಗಿತು ಬರ್ಪೇರು ಅರೆಗೆ ವಂದನೆ ಮನ್ಪೇರು ಪೂರೆರೆಲ್ಲ ಹಿರಿಯರು. ಅವಾಗ ಮೇಕಲ್ ತೋಜ್ಜೇರು ಅರೆಗೆ ಮಸ್ತ್ ವ್ಯಾಕುಲ ಆದಿತ್ತೇರು ಅಂಚದ ಅಲ್ಪನೆ ಸಂಜಯ ಕುಳ್ಳುದಿತ್ತೇರಿಗೆ ಪಂಡ ಅರ ದೊಡ್ಡಮ್ಮ ಚಿಕ್ಕ ಪೇರ್ಲ ತೋಜೊಂದಿಜ್ಜನ್ ಸಂಜೆ ಅಲ್ಪ ಕುಳ್ಳುನ ತುಯ್ಯರು ಅಂಚದ ಅರ್ ತಿರ್ಗದು. ಓಕೆ, ಸಂಜೆ ನಾಡೆ ತಿರ್ಗದು ಓ ಸಂಜೆಯ ಪ್ರಾಯ ಆಯ್ನ ಬೊಕ್ಕ ರಡ್ಡು ಕುರುಡ ಆಯ್ನ ಎನ್ನ ದೊಡ್ಡಪ್ಪ ಒಳ್ಳೆಯರು ಅಂತ ಕೇನ್ಬೇರೆ ಸಂಜೆ ಆಡ. ನೆಕ್ಸ್ಟ್ ಶ್ಲೋಕ 33. ಅಂಬಾಚಾಹತ ಪುತ್ರಾರ್ಥ ಪಿತೃವ್ಯಾಕ್ವಾಗತ ಸುಹೃತ್ ಅಪಿಮಯ್ಯಾಕೃತ ಪ್ರಜ್ಞೆ ಹಂತ ಬಂಧು ಸಭರ್ಯಯ ಅಸಂಶಮಾನ ಶಮಲಂ ಗಂಗಾಯಂ ದುಃಖಿತೋಪತತ್. ಅಂಬಾಚಾಹತ ಪುತ್ರಾರ್ಥ ಪಿತೃವ್ಯಾಕ್ವಾಗತ ಸುಹೃತ್ ಅಪಿಮಯ್ಯಾಕೃತ ಪ್ರಜ್ಞೆ ಹಂತ ಬಂಧೋ ನ ಭರ್ಯಯ ಅಶಂಸಮಾನ ಶಮಲಂ ಗಂಗಾಯಂ ದುಃಖಿತೋಪತತ್. ಶ್ಲೋಕ ಪೂರೆಲ್ಲ ಪಂಡೆ. ದೊಡ್ಡಮ್ಮನು ಚ ಮತ್ತು ಹತ ಪುತ್ರ ತನ್ನೆಲ್ಲ ಮಕ್ಕಳನ್ನು ಕಳೆದುಕೊಂಡ ಅರ್ಥ ದುಃಖಕರ ಅವಸ್ಥೆಯಲ್ಲಿರುವ ಪಿತೃವ್ಯ ಚಿಕ್ಕಪ್ಪ ವಿದುರನು ವ ಎಲ್ಲಿ ಗತ ಹೋದರು ಸುಹೃದ್ ಹಿತೈಷಿಯಾದ ಅಪಿ ಅಥವಾ ಮೈ ನನ್ನಲ್ಲಿ ಅಕೃತ ಪ್ರಜ್ಞೆ ಕೃತಜ್ಞನಾದ ಹತ ಬಂಧು ಮಕ್ಕಳೆಲ್ಲರನ್ನು ಕಳೆದುಕೊಂಡ ಸ ಧೃತರಾಷ್ಟ್ರನು ಭಾರ್ಯೆಯ ತನ್ನ ಪತ್ನಿಯೊಂದಿಗೆ ಆಶಂಸಮಾನ ಸಂಶಯ ಚಿತ್ತದಲ್ಲಿ ಶಮಲಂ ಅಪರಾಧವನ್ನು ಗಂಗಾಯಂ ಗಂಗೆಯ ನೀರಿನಲ್ಲಿ ದುಃಖಗೊಂಡ ಮನಸ್ಸುಳ್ಳ ಅಪಾತತ್ ಬಿದ್ದನು. ಅನುವಾದ: ನನ್ನ ಹಿತೈಷಿಯಾದ ಚಿಕ್ಕಪ್ಪ ವಿದುರ ಎಲ್ಲಿ? ತನ್ನ ಎಲ್ಲಾ ಮಕ್ಕಳ ಸಾವಿನಿಂದ ಅತ್ಯಂತ ವ್ಯಥೆಗೊಳಗಾದ ತಾಯಿ ಗಾಂಧಾರಿ ಎಲ್ಲಿದ್ದಾರೆ? ನನ್ನ ದೊಡ್ಡಪ್ಪ ಧೃತರಾಷ್ಟ್ರ ಕೂಡ ತನ್ನ ಎಲ್ಲಾ ಮಕ್ಕಳ ಮೊಮ್ಮಕ್ಕಳ ಮರಣದಿಂದ ಮಾನಸಿಕವಾಗಿ ಅತಿಯಾಗಿ ನೊಂದಿದ್ದನು. ನಿಸ್ಸಂದೇಹವಾಗಿ ನಾನು ತುಂಬಾ ಕೃತಜ್ಞನಾಗಿದ್ದೇನೆ. ನನ್ನ ಅಪರಾಧಗಳನ್ನು ತುಂಬಾ ಗಂಭೀರವಾಗಿ ಪರಿಗಣಿಸಿ ಅವನು ತನ್ನ ಹೆಂಡತಿಯೊಡನೆ ತಾನು ಗಂಗೆಯಲ್ಲಿ ಮುಳುಗಿದನೇನು. ಓಕೆ, ಅರ ಸಂಜೆ ಹೇಳಕ್ಕೇನುನೆ ಏಕ ದುಂಬೇಕೇನೆ ಫಸ್ಟ್ ಪಂಡರೆ ಆ ದೊಡ್ಡಪ್ಪ ಒಳ್ಳೆಯರು ಬೊಕ್ಕ ಏನ ಚಿಕ್ಕಪ್ಪ ಓಡೆ ಪೋಯರು 3 ಜನ ಬೊಕ್ಕ ಗಾಂಧಾರಿ ಪೂರ ಜೋಕ್ಲೇನ್ ಪಂಡ ಗಾಂಧಾರಿ 100 ಜೋಕುಲ್ಲ ಒರಿಯಲ್ಲ ಪೂರೆಲ್ಲ ಸೈಪೇರು ಮಹಾಭಾರತ ಯುದ್ಧಡ್ ಏನ ಸಾವರ್ದು ಮಸ್ತ್ ವ್ಯಾಕುಲ ವ್ಯಥೆಕ್ ಬೂರ್ನ ದೊಡ್ಡಮ್ಮ ಗಾಂಧಾರಿ ಒಲ್ಪೊಲ್ಲೇರು. ಓಕೆ, ಏನ ದೊಡ್ಡಪ್ಪ ಧೃತರಾಷ್ಟ್ರ ಕೂಡ ಆಕ್ಲ ಪೂರ ಜೋಕುಲು ಮೊಮ್ಮಕ್ಲ ಮರಣಡ್ದು ಮಾನಸಿಕವಾದ ಮಸ್ತ್ ನೊಂದುದು ಪೋತೇನೆ ಮಾನಸಿಕವಾದ. ಓಕೆ, ಆಕ್ಲೆಗ್ ನಿಸ್ಸಂದೇಹವಾದ್ಲ ಏನರ್ದು ಯಾನ್ ಜಿಂಜ ಕೃತಜ್ಞೆ ಆದುಲ್ಲೆ ಎನ್ನ ಅಪರಾಧನಕ್ಲು ಮಸ್ತ್ ಗಂಭೀರವಾದ ಪರಿಗಣಿಸದ ಆರ್ ಅರ್ನ ಬೊಡಿದಿನೊಟ್ಟಿಗೆ ಪೋದು ಗಂಗೆಡ್ ಮುರ್ಕೇರ ಪೋದು ಗಂಗೆಡ್ ಒಲ್ಲ ಮುರ್ಕೇರ ಅಂದ್ ಕೇನೊಂದುಲ್ಲೆ ಸಂಜಯಡ. ಓಕೆ, ನನ್ನ ಆಚಾರ್ಯರ ಭಾವಾರ್ಥ ತೀರ್ಪಾಡು. ಪಾಂಡವರು ವಿಶೇಷವಾಗಿ ಮಹಾರಾಜ ಯುಧಿಷ್ಠಿರ ಮತ್ತು ಅರ್ಜುನನು ಕುರುಕ್ಷೇತ್ರ ಯುದ್ಧಾನಂತರ ಪರಿಣಾಮಗಳನ್ನು ನಿರೀಕ್ಷಿಸಿದರು.
ಆದ್ದರಿಂದಲೇ ಅರ್ಜುನನು ಯುದ್ಧ ಮಾಡಲು ನಿರಾಕರಿಸಿದ್ದನು. ಭಗವಂತನ ಸಂಕಲ್ಪದಿಂದ ಯುದ್ಧವೇನೋ ನಡೆಯಿತು. ಆದರೆ ಕುಟುಂಬದ ಆಘಾತದ ಪರಿಣಾಮಗಳು ಅವರು ಮೊದಲೇ ಯೋಚಿಸಿದಂತೆ ನಿಜವೇ ಆದವು. ಮಹಾರಾಜ ಯುಧಿಷ್ಠಿರನು ತನ್ನ ದೊಡ್ಡಪ್ಪ ಧೃತರಾಷ್ಟ್ರ ಮತ್ತು ದೊಡ್ಡಮ್ಮ ಗಾಂಧಾರಿಯರ ಮಹಾ ದುರಾವಸ್ಥೆಯ ಬಗ್ಗೆ ಸದಾ ಪ್ರಜ್ಞೆಯುಳ್ಳವನಾಗಿದ್ದನು. ಓಕೆ, ಈ ಆಚಾರ್ಯ ಪನ್ಪೇರ ಯುಧಿಷ್ಠಿರ ಬೊಕ್ಕ ಅರ್ಜುನ ಓಕೆ ದುಂಬೆ ಆಗ್ಲೇ ನಿರೀಕ್ಷಣೆ ಮನ್ಪೇರು. ಓಕೆ, ಸುಮಾರು ಪನ್ಪೇರು ಅರ್ಜುನಲ ಯುದ್ಧ ಮನ್ಪೇರ್ನೆ ಕೇನುಜಾರೆ ನಮ್ಮ ತುಪ ಭಗವದ್ಗೀತ ಫಸ್ಟ್ ಅರ್ಜುನ ಕೇನುದ್ನೇ ಇದ್ದಾರೆ ಯಾನು ಯುದ್ಧ ಮನ್ಪು ಜಾಂಡ ಯುದ್ಧ ಇಂಚಿನ ಭಗವಂತನ ನೆಡ್ದು. ಓಕೆ, ಭಗವಂತ ಉಪದೇಶ ಕೊಡ್ದು ಇಂಚೆಲ್ಲ ಯುದ್ಧನ್ ಮನ್ಪಾವ. ಓಕೆ, ಯುದ್ಧ ಮನ್ಪಡು ಯುದ್ಧ ಮನ್ಸಿದ್ರೆ ಅವು ಸರಿ ಆಪುಜಿ. ಓಕೆ, ಕ್ಷತ್ರಿಯನ ಧರ್ಮ ಯುದ್ಧ ಮನ್ಪುನ ಭಗವಂತ ಮನ್ಪೆ. ಓಕೆ, ಧರ್ಮ ಯುದ್ಧ ಈ ಮನ್ಪೊಡೆ ಭಗವಂತನ ಸಂಕಲ್ಪಡ್ದೆ ಯುದ್ಧ ನಡಪುಡು ಆಂಡ ಆಘಾತದ ಪರಿಣಾಮ ಅಕ್ಲೆ ದುಂಬೆ ಗೊತ್ತಾಪುಡು. ಓಕೆ, ಇದೇನ ಅರ್ಜುನ ఒక యుధిష్ఠిర్ మహారాజ్ లా పనిపేరు. ఫస్ట్ ಗೆ సుమారు రిక్వెస్ట్ మనిపేరు ఉంటారు తుపేరు. ఓకే, ಸುಮಾರು ಈ ಯುದ್ಧನ ಉಂತಾರೆ ಸುಮಾರು ತುಪೇರಾಂಡ ಕೌರವರೇ ಯುದ್ಧ ಆವಡು ಪೂರೆಲ್ಲ. ಓಕೆ, ಧೃತರಾಷ್ಟ್ರ ದುರ್ಯೋಧನ ಮೆಕ್ಲು ಅವೇ ಯುದ್ಧ ಆವಡೆ ಯುದ್ಧ ಅಂದೆ ಅಕ್ಲು ಬಿಡೋದಿದೆ. ಪಾಂಡವರು ಸುಮಾರು ಟ್ರೈ ಮನ್ಪೇರು, ಭಗವಂತಲ್ಲ ಟ್ರೈ ಮನ್ಪೇರು, ವ್ಯಾಸೇರು. ಓಕೆ, ಧೃತರಾಷ್ಟ್ರನ ಪೊಪ್ಪ ಧೃತರಾಷ್ಟ್ರ ಪಾಂಡು ವಿದುರನ ಪೊಪ್ಪಲ ಸುಮಾರು ಟ್ರೈ ಮನ್ಪೇರು ಆಂಡಲ అయిన ఉంటావు ಅಂಚದೆ. ಯುಧಿಷ್ಠಿರಾಗ ಅರ್ನ ದೊಡ್ಡಪ್ಪ ಬೊಕ್ಕ ದೊಡ್ಡಮ್ಮ ಮೇಕಲ ಬಗ್ಗೆ ಎಡ್ಡೆ ಇಂದು ಇತ್ತು ಅಕ್ಲ ಮಸ್ತ್ ಇಂದು ಆತೇರು ಪಂಡ ಅರೆಗೆ ಬೇಜಾರಾದಿತ್ತು ಪೂರ ಇರ್ಲ ಐಕೆ ಯಾನ ಕಾರಣ ಎಂದ ಐಕೆ ಅರೆ ರಾಜ್ಯದ ಕುಲ್ಲೆ ಇರ್ಲ ಕೇಂದ್ರ ಜನ. ಓಕೆ, ನಮ್ಮ ನೆಕ್ಕ ದುಂಬುದ ಅವ್ರ ಮನೆ ಅಧ್ಯಾಯ ಭೀಷ್ಮ ಪರ್ವ ಲಾಸ್ಟ್ಗೆ ಅವೇ ಯುಧಿಷ್ಠಿರ ಮಹಾರಾಜನ ಪ್ರಲಾಪ ಅರೆ ಮಸ್ತ್ ಬೇಜಾರಾಪಂತು ಯಾನ್ ಏತಮಲ್ಲ ಪಾಪಿ ಏನಾಡ್ದು ಅದು ಪೂರ ಇರ್ಲ ಒಂದು ಅಕ್ಲ ಪೂರ ಎಂಕ್ ಬರ್ಕೊಂಡು ಐಟಾರ ಮಸ್ತ್ ಒಂದು ಆದಿತ್ತೆ. ಓಕೆ, ನೆಕ್ಸ್ಟ್ ಪಂಪೇರೆ ವೃದ್ಧರಾಗಿ ದುಃಖ ತಪ್ತ ಸ್ಥಿತಿಯಲ್ಲಿದ್ದ ಅವರ ಬಗ್ಗೆ ಸದ್ಯವಾದ ಎಲ್ಲಾ ಕಾಳಜಿಯನ್ನು ವಹಿಸಿದ್ದ. ನಾಂಡ ಪೂರ ಅಕಲ ಕಾಳಜಿ ಪಣ ಅಕ್ಲೆ ಪ್ರಾಯಾಣ ಪಂಡದ ಪೂರ ಕಾಳಜಿನ ಯುಧಿಷ್ಠಿರ ಮಹಾರಾಜ್ ವಹಿಸದಿದ್ದಾರೆ. ತನ್ನ ದೊಡ್ಡಪ್ಪ ಮತ್ತು ದೊಡ್ಡಮ್ಮರನ್ನು ಅರಮನೆಯಲ್ಲಿ ಕಾಣದಾದಾಗ ಅವನಿಗೆ ಸಹಜವಾಗಿ ಸಂದೇಹಗಳಿದ್ದವು. ಅವರು ಗಂಗೆಯ ಪ್ರವಾಹದಲ್ಲಿ ಮುಳುಗಿ ಹೋದರೆಂದು ಊಹಿಸಿದನು. ಓಕೆ, ಅರೆಗ್ ಡೌಟ್ ಆಂಡ್. ಓಕೆ, ಅಕ್ಲು ಆಲ್ರೆಡಿ ದುಃಖ ಇಡ್ತೇರ ಅಂಚದ ಅಕ್ಲು ಸಹಜವಾದ ಆ ಊಹೆನೆ ಅರ ಸಂಜೆ ಎಡ ಪಂಪಿನ ಅಕ್ಲು ಓಲ ಮುರ್ಕುದು ಪೋಯರ. ಓಕೆ, ಗಂಗೆಡ್ ಪೋದು ಮುರ್ಕೇರ್ಲ 2 ಜನ. ಯುಧಿಷ್ಠಿರನು ತನ್ನ ಕೃತಜ್ಞನೆಂದು ಭಾವಿಸಿದ್ದೇಕೆಂದರೆ ಪಾಂಡವರು ತಂದೆಯನ್ನು ಕಳೆದುಕೊಂಡಾಗ ಮಹಾರಾಜ ಧೃತರಾಷ್ಟ್ರನು ಅವರಿಗೆ ಬದುಕಲು ಎಲ್ಲಾ ರಾಜ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿದ್ದನು. ಅದಕ್ಕೆ ಪ್ರತಿಯಾಗಿ ಅವನು ಕುರುಕ್ಷೇತ್ರದ ಯುದ್ಧದಲ್ಲಿ ಧೃತರಾಷ್ಟ್ರನ ಎಲ್ಲಾ ಮಕ್ಕಳನ್ನು ಕೊಂದಿದ್ದನು. ಧಾರ್ಮಿಕ ಮನುಷ್ಯನಾಗಿ ಮಹಾರಾಜ ಯುಧಿಷ್ಠಿರನು ತನ್ನೆಲ್ಲ ಅನಿವಾರ್ಯವಾದ ದುಷ್ಕೃತ್ಯಗಳನ್ನು ಗಣನೆಗೆ ತೆಗೆದುಕೊಂಡನು. ಅವನು ತನ್ನ ದೊಡ್ಡಪ್ಪ ಮತ್ತು ಪರಿವಾರದ ದುಷ್ಕೃತ್ಯಗಳ ಬಗ್ಗೆ ಎಂದು ಯೋಚಿಸಲಿಲ್ಲ. ಭಗವಂತನ ಸಂಕಲ್ಪದ ಮೇರೆಗೆ ಧೃತರಾಷ್ಟ್ರನು ತನ್ನದೇ ದುಷ್ಕೃತ್ಯಗಳ ಪರಿಣಾಮಗಳನ್ನು ಅನುಭವಿಸಿದನು. ಆದರೆ ಮಹಾರಾಜ ಯುಧಿಷ್ಠಿರನು ತನ್ನ ಅನಿವಾರ್ಯ ದುಷ್ಕೃತ್ಯಗಳ ಬಗ್ಗೆ ಯೋಚಿಸುತ್ತಿದ್ದನು. ಅದು ಸಜ್ಜನನಾದವನ ಮತ್ತು ಭಗವದ್ಭಕ್ತನ ಸ್ವಭಾವವಾಗಿದೆ అని ఆచార్యులు పంపారు. ఓకే, యాక్చువల్లీ ధృతరాష్ట్ర మంతునేను ఆరు అనుభవిస్తాం. ఓకే, ఆరు అంచె మంతుదే అట్లే అండల ಯುಧಿಷ್ಠಿರ ಮಹಾರಾಜ್ ಯಾಕೆ ಯುಧಿಷ್ಠಿರ ಮಹಾರಾಜ್ ಒವ್ವೆ ಎಂದು ಇಚ್ಚಿ ಪಂಡ ಆರು ಧರ್ಮ. ಓಕೆ, ಸಾಕ್ಷಾತ್ ಯಾಪಲ್ಲ ಅಧರ್ಮನಾರ ಚಿಂತನೆ ಮಂತನಾರ ಯುಧಿಷ್ಠಿರ ಮಹಾರಾಜ್ ಅಂಚದೆ ಇಂದು ಅರೆ ಇಂಚ ದಾಯಿ ಯೋಚನೆ ಮನ್ಪೇರೆ ಅವು ಭಕ್ತೇರ್ನ ಲಕ್ಷಣಗೆ. ಓಕೆ, ಅಕ್ಲು ಬುಕ್ಕುರಿಯಡ ಫಾಲ್ಟ್ ನಾಡು ಜರೊಂಜಿ ನಮ್ಮ ಭಗವದ್ಗೀತೆಡ್ಲ 14ನೇ ಅಧ್ಯಾಯ. ಓಕೆ, ಅಪೈಷುಣಂ ಅಕ್ಲ ಬೊಕ್ಕೊರಿಯಡ ಅಕ್ಲ ಹಿಡ್ದು ಪಣ ಅಕ್ಲ ಇದೇನೆ ಒಂಜಿ ಲಕ್ಷಣ ಮುಲ್ಪ ಆಚಾರ್ಯರ ತೆರಿಪಾವ. ಓಕೆ, ತುಲೆ ಆದರೆ ಓಕೆ ಧೃತರಾಷ್ಟ್ರ ತನ್ನದೇ ದುಷ್ಕೃತ್ಯಗಳ ಪರಿಣಾಮಗಳನ್ನು ಅನುಭವಿಸಿದನು. ಆರ್ನೇ ಇದೇನೆ ಪರಿಣಾಮನೆ ಅನುಭವಿಸನು 6 ಮಂತ್ನೆ. ಓಕೆ, ನೆಕ್ ಸುಮಾರು ಜನ ಒಂದು ಮನ್ಪೇರು ವಿದ್ದುರಲ್ಲ ಸಲಹೆ ಕೊರ್ಪೇರು. ಓಕೆ,
ఇరు యుద్ధను ఉంతవలి భగవంతల బత్తు పనిపేరు ఓకే ధృతరాష్ట్రుడు ఈ కౌరవరిని ఉంతల యాన పాండవరిని ఉంతబే ఓಕೆ నేర్దుందు తప్పును ఇజిన పూరందు ఆపును వేదవ్యాసర్ బత్తు పనిపేరు విదుర బత్తు పనిపేరు ಅಂಡಲ ಧೃತರಾಷ್ಟ್ರ ಜೋಕಲ್ನ ವ್ಯಾಮೋಹಡ್ ಪಣ ಅರೆಗೆ ದುರ್ಯೋಧನೆಗೆ ರಾಜ್ಯತಿ ಕೂಡ ಆ ನೆಟ್ ಅರೆ ಯುದ್ಧ ನಡಪುಡು ಎಂದು ಕೇಳಿದೆ ಅಂಚದ ಏನ್ ಹೇಳಿದಾರ ಅರ್ನ ನೆಡ್ದೆ ಇಜಿನ ಈತ್ ಮತ ಆತ್ವಂತ ಓಕೆ ಇತ್ ಪಣ 14 ಕೋಟಿ ಜನಕ್ಲ ವಧೆ ಆಪುಡು ಇಟಿ ಕುರುಕ್ಷೇತ್ರ ಯುದ್ಧಡ್ ಅಡ ಮುಲ್ಪ ಆಚಾರ್ಯ ಪಂಡ್ರೆ ಅವು ಭಗವಂತನ ಸಂಕಲ್ಪದ ನೆಕ್ಕೆ ಧೃತರಾಷ್ಟ್ರನ್ ತನ್ನದೇ ದುಷ್ಕೃತ್ಯಗಳ ಪರಿಣಾಮಗಳನ್ನು ಅವು 6 ಮಂತನೇನೆ ಅನುಭವಿಸ್ತಾನೆ ಆಂಡ ಮಹಾರಾಜ ಯುಧಿಷ್ಠಿರನು ತನ್ನ ಅನಿವಾರ್ಯ ದುಷ್ಕೃತ್ಯಗಳ ಬಗ್ಗೆ ಯೋಚಿಸುತ್ತಿದ್ದಾನೆ 6 ಯೋಚನೆ ಮಂತೊಂದಿತ್ತೇನೆ ಓಕೆ ಏನಾಡ್ದ ಆಯ್ನ ಯುಧಿಷ್ಠಿರ ಮಹಾರಾಜ ಪುರ ನೆಕ್ಕೆ ಕಾರಣ ಯಾನ ಅವು ಸಜ್ಜನೇರ್ನ ಬೊಕ್ಕ ಭಗವದ್ಭಕ್ತರೇನ ಲಕ್ಷಣಗೆ ಸ್ವಭಾವ ಅಂಚೆ ಯೋಚನೆ ಇದೇನು ಬೊಕ್ಕೊರಿಯಾಟ ಪಾಡುಜೆ ಓಕೆ ಆಯ್ನ ಹಿಡ್ದ ಆಯ್ನೆ ಅಂಚೆ ಆಪಲ ಮನ್ಪುಜೆ ಬೊಕ್ಕೊರಿಯನ್ ಭಕ್ತನು ಎಂದು ಇತರರ ದೋಷಗಳನ್ನು ಕಾಣಲು ಹೊರಡುವುದಿಲ್ಲ ಬೊಕ್ಕೊರಿಯನ್ ದೋಷ ತುಯರ ಪೋಪುಜೆ ಓಕೆ ಆಯ್ನ ಭಗವಂತ ಅಪೈಶುನಂ ಬೊಕ್ಕೊರಿಯಾಡ ತಪ್ಪು ನಾಡು ಅಪೈಶುನಂ ಭಗವದ್ಗೀತಾಡ ಭಗವಂತಲ ಪಂಪೇರು ಆಗಲೇ ತುಯರ ಪೋಪುಜೆ ಬದಲಿಗೆ ತನ್ನದೇ ಓಕೆ ಆ ಸ್ಟೋರಿ ಗೊತ್ತು ಏಕ್ಲೆಗ ಭೀಷ್ಮಾಚಾರ್ಯ ಇರ ಕಡಪುರ ಯುಧಿಷ್ಠಿರ ಮಹಾರಾಜರ ಬೊಕ್ಕ ಬೇರೆನು ದುರ್ಯೋಧನ ಆ ಸ್ಟೋರಿ ಬರ್ಕೊಂಡು ಮಹಾಭಾರತ ಓಕೆ ಅಂಚದ ಭಕ್ತನು ಎಂದು ಇತರರ ದೋಷಗಳನ್ನು ಕಾಣಲು ಹೊರಡುವುದಿಲ್ಲ ಬೊಕ್ಕೊರಿಯನ್ ದೋಷನ್ ತುಯರ ಅಕ್ಲ ಪೋಪುಜರ ಬದಲಿಗೆ ತನ್ನದನ್ನು ಕಂಡುಕೊಳ್ಳಲು ಪ್ರಯತ್ನಿಸುತ್ತಾನೆ ಎನ್ನ ದೋಷ ಒಯ್ಟುಂಡ ಐನ್ ತುಯರ ಅಕ್ಲ ಟ್ರೈ ಮನ್ಪೇರು ತನ್ಮೂಲಕ ಸಾಧ್ಯವಾದಷ್ಟು ಸರಿಪಡಿಸಿಕೊಳ್ಳುತ್ತಾನೆ ಅಕ್ಲೇರ್ ಏತುಂದು ಆಪಣ ಐನ್ ಸರಿ ಮನ್ಪರೆ ತುಪ್ಪೇರು ಭಕ್ತರ್ನ ಲಕ್ಷಣ ಅಗಲ ಪೂರ ಎಡ್ಡೆಗುಣ ಯಸ್ಯಾಸ್ತಿ ಭಕ್ತಿರ್ ಭಗವತಿ ಅಕಿಂಚನ ಸರ್ವೇ ಗುಣ ತತ್ರ ತೇ ಸಮ ಅಸುರ ಶ್ಲೋಕ 34 ಪಿತರಿಯು ಪರತೆ ಪಾಂಡೋ ಸರ್ವಾನ್ನ ಸುಹೃದ ಶಿಶೂನ್ ಅರಕ್ಷತಾಂ ವ್ಯಸನತಾ ಪಿತೃವ್ಯಕ್ವಾ ಗತಾ ವಿತಾ ಪಿತರಿಯು ಪರತೆ ಪಾಂಡೋ ಸರ್ವಾನ್ನ ಸುಹೃದ ಶಿಶೂನ್ ಅರಕ್ಷತಾಂ ವ್ಯಸನತಾ ಪಿತೃವ್ಯಕ್ವಾ ಗತಾ ವಿತಾ ಶ್ಲೋಕ ಪಂದ್ರೆ ಪೂರ ಇಲ್ಲ पितर्युपरते पाण्डौ सर्वान्नः सुहृदः शिशून् अरक्षतां व्यसनतः पितृव्यक्तावितः पितर्युपरते पाण्डौ सर्वान्नः सुहृदः शिशून् अरक्षतां व्यसनतः पितृव्यक्तावितः ಅನುವಾದ ಓಕೆ ಪಿತರಿ ನನ್ನ ತಂದೆ ಉಪರತೆ ಮಡಿಯಲು ಪಾಂಡು ಮಹಾರಾಜನು ಸರ್ವಾನ್ ಎಲ್ಲರನ್ನು ನಮ್ಮ ಸುಹೃದ ಹಿತೈಷಿಗಳು ಶಿಶೂನ್ ಚಿಕ್ಕ ಮಕ್ಕಳಾದ ಅರಕ್ಷತಾಂ ರಕ್ಷಿಸಿದರು ವ್ಯಸನಥ ಎಲ್ಲಾ ಬಗೆಯ ಅಪಾಯಗಳಿಂದ ಪಿತೃವ್ಯೋ ದೊಡ್ಡಪ್ಪ ಚಿಕ್ಕಮ್ಮಂದಿರೋ ಕ್ವಾ ಎಲ್ಲಿ ಗತೋ ಹೋದರು ಈತ ಈ ಸ್ಥಳದಿಂದ ಅನುವಾದ ನನ್ನ ತಂದೆ ಪಾಂಡು ಸತ್ತಾಗ ನಾವೆಲ್ಲ ಚಿಕ್ಕ ಮಕ್ಕಳಾಗಿದ್ದೆವು ಈ ಇಬ್ಬರು ದೊಡ್ಡಪ್ಪ ಚಿಕ್ಕಪ್ಪಂದಿರು ಎಲ್ಲಾ ಬಗೆಯ ಆಪತ್ತುಗಳಿಂದ ನಮಗೆ ರಕ್ಷಣೆ ನೀಡಿದರು ಅವರು ಯಾವಾಗಲೂ ನಮ್ಮ ಉತ್ತಮ ಹಿತೈಷಿಗಳಾಗಿದ್ದರು ಅಯ್ಯೋ ಅವರು ಇಲ್ಲಿಂದ ಎಲ್ಲಿಗೆ ಹೋದರು ಸಂಜಯಡ ಪನ್ಪೊಂಡು ಓಕೆ ಪಾಂಡು ಪಂಡ ಪಾಂಡವರ್ನ ಓಕೆ ಈ ಯುಧಿಷ್ಠಿರ ಭೀಮ ಅರ್ಜುನ ನಕುಲ ಸಹದೇವ ಮೇಗ್ಲೆ ಇಲ್ಲಿ ಒಪ್ಪುನಾಗನೆ
ಪಾಂಡು ಮಹಾರಾಜರ್ ಸೈಪೇರು ಓಕೆ ಅಕ್ಲೆ ಇಲ್ಲೇ ಜೋಕು ಅಕ್ಲೆ ಸೈನಗ ಅಕ್ಲೆ ಇಲ್ಲೇ ಜೋಕ್ಲಾದಿತ್ತೇರು ಅಪ್ಪಗ ಈ ದೊಡ್ಡಪ್ಪ ಚಿಕ್ಕಪ್ಪ ಅಕ್ಲೇನು ಪೂರನ್ ಹೇಳ್ದಲ್ಲ ರಕ್ಷಣೆ ಮನ್ಪೇರು ಏರ್ ಮಾತ ಧೃತರಾಷ್ಟ್ರ ಪಿದುರ ಓಕೆ ಪಂಡ ಪಾಂಡು ಧೃತರಾಷ್ಟ್ರ ಮಲ್ಲ ಇಟ್ ಓಕೆ ಧೃತರಾಷ್ಟ್ರದ ಇಲ್ಯ ಪಾಂಡು ಮಹಾರಾಜರ ಇಲ್ಯ ವಿದುರ ಓಕೆ ಅಂಚದ ಆ ದೊಡ್ಡಪ್ಪ ಚಿಕ್ಕಪ್ಪ ಮೆಕ್ಲ್ ಪೂರ ಅಕ್ಲೇನು ಪೂರ ಆಪತ್ತಲ ರಕ್ಷಣೆ ಕೊಡ್ತೇರೆ ಐನ್ ನೆನಪು ಮಂತೊಂದುಲೇರೆ ಏರ್ ಯುಧಿಷ್ಠಿರ ಮಹಾರಾಜ್ ಇದನ್ನ ಸಂಜೆಗೆ ಪನ್ಪೇರು ಅಕ್ಲೆ ಯಾಪಲ ಇಂಕಲ ಉತ್ತಮ ಹಿತೈಷಿನಕ್ಲು ನಮ್ಮ ಎಡ್ಡೆನೆ ಓಕೆ ಅಂಡ್ ಅಕ್ಲು ತುಲೆ ನೆಟ್ ಒವೇ ಫಾಲ್ಟ್ ಅನ್ನು ತೂಪುಜೇರು ಓಕೆ ಯುಧಿಷ್ಠಿರ ಮಹಾರಾಜ್ ಬಾಕಿ ಇಂಚಿನ ಮಂತಾರೆ ಪಂಡ ಇಂಚಿನ ಅಂದು ಮಂತಾರೆ ಅನ್ ಪೂರ ನೆನಪು ದೀತಾರೆ ಅಯ್ಯೋ ಅಕ್ಲೆ ಮುಲ್ಪರ್ದು ಓಡೆ ಪೋಯರು ಅಂದು ಕೇನೊಂದು ಓಕೆ ನೆಕ್ಸ್ಟ್ 34 ಸೂತ ಗೋಸ್ವಾಮಿ ಪಾತೆರೆ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಎಲ್ಲೆ ಮುಲ್ತು ಸ್ಟಾರ್ಟ್ ಮಾಡ್ಪುಗ ಐಕದೊಂಬು